ಶಾಲಾ ಆರಂಭದ ದಿನ ಶಾಲಾ ತರಗತಿ ಮುಗಿಸಿ ಸಂಜೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಲವಾರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಬ್ರಹ್ಮಾವರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದರು. ಬಳಿಕ ಬಿಇಒ ಮೂಲಕ ಶಿಕ್ಷಣ ಸಚಿವರಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬ್ರಹ್ಮಾವರ ವಲಯ ಶಾಖೆಯ ವತಿಯಿಂದ ಸಂಘದ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಹಾವಂಜೆ, ಬ್ರಹ್ಮಾವರದ ಕ್ಷೇತ್ರ ಶಿಕ್ಷಣಾಧಿಕಾರಿ OR ಪ್ರಕಾಶ್ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕಳೆದ 29ರಂದು ಬೆಳಗಾವಿಯಲ್ಲಿ ಮತ್ತು 16ರಂದು ತುಮಕೂರಿನಲ್ಲಿ ನಡೆದ ಮಹತ್ವದ ಹಾಗೂ ತುರ್ತು ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆಯ ತೀರ್ಮಾನದಂತೆ ಶಿಕ್ಷಕರ ಪ್ರಮುಖ ಬೇಡಿಕೆಗಳಾದ ಪದವೀಧರ ಶಿಕ್ಷಕರ ಸಮಸ್ಯೆ, ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ, ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸುವುದು, ಸೇವಾವಧಿ ಶಿಕ್ಷಕರು ಬಯಸುವ ಜಿಲ್ಲೆಗೆ 1 ಬಾರಿ ವರ್ಗಾವಣೆ ಮುಂತಾದ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದರು. ಹದಿನೇಳರಲ್ಲಿ ಬಂದಂಥ ವೃಂದ ಮತ್ತು ನೇಮಕಾತಿ ನಿಯಮ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಮೊದಲು 2 ಹೊಸ ತಿದ್ದುಪಡಿಗಳನ್ನು ಮಾಡಿದಾಗ ಅದು ಶಿಕ್ಷಕರಿಗೆ ಪೂರಕ ಆಗುವ ಬದಲು ಮಾರಕವಾಗಿ ಪರಿಣಮಿಸ್ತದೆ. ಅದನ್ನು ಖಂಡಿತವಾಗಿ ಎಲ್ಲರೂ ಸಂಘಟಿತರಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಅದರ ವಿಚಾರವನ್ನು ಮನದಟ್ಟು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ನಾಡಿದ್ದು 7ನೇ ತಾರೀಕು ಈಗ ಇಲ್ಲಿ ನಾವು ಯಾತಕ್ಕಾಗಿ ಸೇರಿದ್ದೇವೆ, ನಮ್ಮ ಬೇಡಿಕೆಗಳು ಏನು, ನಮ್ಮ ಹಕ್ಕೊತ್ತಾಯಗಳು ಏನು ಎನ್ನುವ ಬಗ್ಗೆ ವಿವರವಾಗಿ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ವಲಯದ ಅಧ್ಯಕ್ಷರು ಪ್ರಚುರಪಡಿಸಿದ್ದಾರೆ. ನ್ಯಾಯ ಅಥವಾ ಬೇಡಿಕೆಗಳು ಈಡೇರಲೇಬೇಕಿದು. ಇದು ಈಡೇರುವವರೆಗೆ ನಾವು ಹೋರಾಟ ಮಾಡಿ ಶಿಕ್ಷಕರಾಗಿ ನೀವೆಂತ ಮುಷ್ಕರ ಮಾಡ್ತೀರಿ ಅಂತೇಳಿ ನಾವು ಯಾವುದೇ ನಮ್ಮ ಕೆಲಸ ನಮ್ಮ ಕರ್ತವ್ಯವನ್ನ ಮಾಡದೆ ನಾವು ಇಲ್ಲಿ ಅದು ಮುಗಿಸಿ ಮಾಡದೆ ನಾವಿಲ್ಲಿ ಮುಷ್ಕರ ಮಾಡ್ತಾ ಇಲ್ಲ. ನಮ್ಮ ಕರ್ತವ್ಯವನ್ನ ಮಾಡಿ ನಾವಿಲ್ಲಿ 10 ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಆದರೆ ಜಿಲ್ಲಾ ಅಧ್ಯಕ್ಷರುಗಳು ಇಲ್ಲಿದ್ದೀರಿ. ಒಂದು ವಿನಂತಿ ಏನಂದ್ರೆ, ನಮಗೆ ಅಪಾಯಿಂಟ್ಮೆಂಟ್ ಆಗುವಾಗ 1ರಿಂದ 7 ಅಂತ ಹೇಳಿದಿರಿ. ಸಡನ್ ಆ ಕಾಯ್ದೆಯನ್ನ ನಾವು ಅಲ್ಲಿ ಏನು ಜೊತೆಗೆ 3 ರೀತಿಯ ಸಂಬಳನ ಪಡ್ಕೊಂಡು ಒಂದೇ ರೀತಿಯ ಕೆಲಸ ಮಾಡುವಂತೆ ಇಲಾಖೆ ನಮ್ಮನ್ನ ಒತ್ತಾಯ ಮಾಡುವಂತ ಒಂದು ಪರಿಸ್ಥಿತಿಗೆ ನಾವು ಬಂದೊದಗಿದ್ದೇವೆ. 2017ರಲ್ಲಿ ಬಂದಂತ C&R ನಿಯಮ ಏನಿದೆ ಅದು 1ರಿಂದ 7ಕ್ಕೆ ನೇಮಕಾತಿ 7-8ನೇ ತರಗತಿ ನೇಮಕಾತಿ ಆದಂತ ನಮ್ಮನ್ನ